ಉಡುಪಿಯ ಕಾಂಚನ ಹ್ಯುಂಡೈ ಸಂಸ್ಥೆಯಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೆನರಾ ಬ್ಯಾಂಕ್ನ ಅರ್ಚನಾ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಹಿಳಾ ದಿನಾಚರಣೆಯ ಅಂಗವಾಗಿ ಕೇಕ್ ಕತ್ತರಿಸಿ ಸಂಭ್ರಮ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ರೇಖಾ, ಅನುಷಾ ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾವಿರದ 1908ರಲ್ಲಿ ಅಮೆರಿಕದಲ್ಲಿ ಆ್ಯಕ್ಚುಲಿ ಕಾರ್ಮಿಕ ಮಹಿಳೆಯರು ಮೊದಲ ಬಾರಿಗೆ ಅವರಿಗೆ ಆಗಿರುವಂಥ ಅನ್ಯಾಯ ಮತ್ತು ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳ ಬಗ್ಗೆ ಚಳವಳಿಯನ್ನು ಪ್ರಾರಂಭಿಸ್ತಾರೆ. 15,000ಕ್ಕಿಂತ ಹೆಚ್ಚಿನ ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ಅವರಿಗೆ ಮೇಯ್ನ್ ಏನು ಅವರದ್ದು ಡಿಮ್ಯಾಂಡ್ಸ್ ಇರುತ್ತೆ, ಅದು ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಥವಾ ವೇತನವನ್ನು ಹೆಚ್ಚಳ ಮಾಡಬೇಕು, ವರ್ಕಿಂಗ್ ಟೈಮನ್ನು ಕಡಿಮೆ ಮಾಡಬೇಕು, ಹಾಗೆ ಅವರಿಗೆ ಮತದಾನದ ಹಕ್ಕುಗಳು ಇರುವುದಿಲ್ಲ. ಅದಕ್ಕೋಸ್ಕರ ಅವರು ಇದನ್ನು ಪ್ರಾರಂಭ ಮಾಡ್ತಾರೆ. ಸೊ ಅದರ ನಂತರ 1 ವರ್ಷದ ನಂತರ ಅಂದರೆ 1909ರಲ್ಲಿ ಅಮೆರಿಕ ಸರ್ಕಾರ ಮಹಿಳೆಯರಿಗೆ ಇದೆಲ್ಲ ಡಿಮ್ಯಾಂಡ್ಸನ್ನು